ನಾವು ಹೋಗ್ತಿದ್ದೇವೆ ಅನಂತಾಡಿಗೆ. ಮತ್ತೆ ನೋಡಬೇಡ ತಿರುಗಿ ನೀನು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ನಾನೀಗ ಸಚಿನ್ ಮನೆಯಲ್ಲಿದ್ದೇನೆ. ಸಚಿನ್ ಅಮ್ಮ ಇದ್ದಾರೆ ಮತ್ತೆ ಸಚಿನ್ ಎಲ್ಲ ಇದ್ದಾರೆ. ಸೊ ಕಾರ್ ತೆಗಿಲಿಕ್ಕೆ ಹೋಗಿದ್ದೇನೆ. ಈಗ ನಾವು ಅನಂತಾಡಿಗೆ ಹೋಗ್ತಿದ್ದೇವೆ. ಸೊ ಅಲ್ಲಿ ಕೆಸರು ಗದ್ದೆ ಉಂಟು. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೇವೆ. ಇವತ್ತು ಇದೇ ಕಾಸ್ಟ್ಯೂಮಲ್ಲಿ ಕೆಲವು ವ್ಲಾಗ್ ಉಂಟು. ಮತ್ತೆ ಮಧ್ಯಾಹ್ನ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಉಂಟು. ಸೊ ಅದು ಬೇರೆ ವ್ಲಾಗ್ ಮಾಡ್ತೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನಾವು ಹೋಗ್ತಿದ್ದೇವೆ ಅನಂತಾಡಿಗೆ. ನನ್ನೊಟ್ಟಿಗೆ ಸಂಜಯ್ ಇದ್ದಾನೆ, ಸಚಿನ್ ಇದ್ದಾನೆ, ನನ್ನ ತಮ್ಮ ಗುರು ಇದ್ದಾನೆ. ಈಗ ನಮ್ಮೊಟ್ಟಿಗೆ ವಿಘ್ನೇಶ್ವರ ಜಾಯಿನ್ ಆಗಿದ್ದಾರೆ ಅನಂತಾಡಿಯಿಂದ. ಎಂತದ ಹುಡುಗಿಯರನ್ನೆಲ್ಲ ನೋಡಿ ನಗಾಡ್ತಿದ್ದಾರೆ ಇವರು. ಎಸ್, ನಾವು ಈಗ ಫೈನಲ್ ರೀಚ್ ಆದ್ವಿ. ಇನ್ನಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕೆ ಉಂಟು. ಕಾರ್ ಪಾರ್ಕಿಂಗ್ ಮಾಡಿ ಹೋಗುದು. ಈಗ ಕೆಸರು ಗದ್ದೆ ಅಂದ್ರೆ ಎಂತ? ಕೆಸರು ಗದ್ದೆ ಅಂದ್ರೆ ಎಂತ ಹೇಳು? ಕೆಸರು ಗದ್ದೆ ಅಂದ್ರೆ ಈಗ ನಮ್ಮ ತುಳುನಾಡಿನ ಒಂದು ಮಣ್ಣು ಅಂದ್ರೆ ಎಲ್ಲದಕ್ಕೂ ಮದ್ದು. ಹಾಗಾಗಿ ಮುಂಚಿನವರೆಲ್ಲ ಏನು ಮಾಡ್ತಿದ್ದಾರೆ ಅಂದ್ರೆ ಒಂದು ಕೆಸರಲ್ಲಿ ಆಡುದು, ಒಂದು ಮಕ್ಕಳಾಗಿರ್ಬೋದು ಕೆಸರಲ್ಲಿ ಆಡುದು. ಕೆಸರಲ್ಲಿ ಆಡಿದ್ರೆ ಅವರ ಯಾವ್ದೆಲ್ಲ ರೋಗ ರುಜಿನದೆಲ್ಲ ಇದೆ, ಚರ್ಮಕ್ಕೆ ಸಂಬಂಧಪಟ್ಟ ಯಾವ್ದೆಲ್ಲ ರೋಗ ಇದೆ ಅದೆಲ್ಲ ದೂರ ಆಗ್ತದೆ ಅಂತ ಒಂದು ನಂಬಿಕೆ. ಇದು ನಂಬಿಕೆ ಉಳಿಸಬೇಕಂತ ಹೇಳಿ ಹೀಗಾಗಿ ಹೆಚ್ಚಿನ ಕಡೆಯಲ್ಲಿ, ತುಳುನಾಡಿನಲ್ಲಿ ಹೆಚ್ಚಿನ ಕಡೆಯಲ್ಲಿ ಕೆಲವೊಂದು ಸಂಘದವರು ಅಥವಾ ಕೆಲವೊಂದು ತಂಡದವರಾಗಿರ್ಬೋದು ಸೇರಿ ಕೆಸರಡೊಂದು ದಿನವನ್ನು ಮಾಡ್ತಾರೆ. ಸೊ ಅದು ಈ ಸಮಾಜಕ್ಕೆ ನಿಜವಾಗಿ ಒಳ್ಳೆಯದೇ. ಹಾಗಾಗಿ ನಾವು ಕೂಡ ಇದ್ದಲ್ಲೆಲ್ಲ ಹೋಗಿ ಬರ್ತಾ ಇದ್ದೇವೆ. ನಿನ್ನ ಪ್ರಕಾರ ಹೇಳು, ನಿನ್ನ ಸ್ಟೈಲ್ ಅಲ್ಲಿ ಹೇಳು. ಕೆಸರು ಅದೇ ಕೆಸರು ಅಂದ್ರೆ ಎಂತ ಹೇಳು? ಕೆಸರಡೊಂದು ದಿನ ಅಂದ್ರೆ ಖಂಡದಲ್ಲಿ ಕೆಸರು ಇರ್ತದೆ. ಅದೇ ಖಂಡದಲ್ಲಿ ಕೆಸರು ಇರ್ತದೆ, ಅಲ್ಲ ಕೆಸರು ಮಾಡುದು. ಕೆಸರು ಮಾಡ್ತಾರೆ ಬೇಕಂದ್ಲಿ. ಅವಕ್ಕೆಲ್ಲ ಇಂಥವರೆಲ್ಲ ಹೋಗ್ಲಿಕ್ಕೆಲ್ಲ ಬರ್ತಾರೆ. ದಪ್ಪೆರೆ ರುಜಿ ನೋಡಿ ನೋಡಿ, ಇವನು ಸ್ಟೈಲ್ ಮಾಡ್ತಿದ್ದಾನೆ ಕನ್ನಡಿ ನೋಡಿಕೊಂಡು. ಆಹಾ, ಏರ್ಲ ಇಜ್ಜೇರಿ ಬಲ, ಚಡ್ಡಿಯಲ್ಲಿ ಬಂದಿದ್ದಾನೆ ಇವನು. ಯಾವಾಗ್ಲೂ ಕಪ್ಪು ಕಪ್ಪಲ್ಲೇ ಬರುದು ಇಬ್ಬರ್ಸ. ಈಗ ನಾವು ಹೋಗ್ತಾ ಇದ್ದೇವೆ ಕೆಸರು ಗದ್ದೆಗೆ. ಇವನನ್ನು ದುಡಿ ಹಾಕ್ಲಿಕ್ಕುಂಟು. ಏ ಯಾರದು? ಸಂಧ್ಯಾ ತೂಲ ಜೋಕ್ಲಿ ಪುರ ಜೋಲಿ. ಈಗ ಕೆಸರಲ್ಲಿ ಯಾರು ಹೋಗುದು? ಯಾರನ್ನು ತುಂಬುದೀಗ? ಫುಲ್ ಟೆನ್ಷನ್ ಅಲ್ಲಿ ಇದ್ದಾನೆ. ಲಾಗ್ಯಾರ ಪೊಲೆ ಪೊಲೆ ಮರ್ಲಾಟು. ಇಜ್ಜಿ ಉಂಡುಂಡು ಅಪ್ಪು ಇಡೀಗೆ ఆయన గుండికి పాడోడు పాడోరా ఆయన
ಹಳೆ ಬರೀಟಿ ಹಳೆ ಅಲ್ಪ ಬರೀಟಿ ಆಯ್ತು ಬರೀಟಿ ಅಲ್ಲೇ ತರಕಾರಿ ತರಕಾರಿ ಗೊತ್ತಾ ಬೈಯೋದಲ್ಲ ಮುಲ್ಕಿ ಆಯ್ತಂತಾರೆ ನಡಪುಂದು ಮೇನಾ ಏರು ಒಯ್ಪುನೆ ಮೇನು ಒಯ್ಪುನಾಗ್ಲೇ ಇರು ಕೆಸರದ ತಂಡ ದಿನ ಕೆಸರದ ಕೂಟದ ಶುಭಹಾರೈಕೆದ ನುಡಿಕೋ ಮಂಚಿನ ಶ್ರೀಯುತ ಪದ್ಮರಾಜ್ ಆರ್ ಪೂಜಾರಿ ಕೃಷಿಕಾರಿಗಳು ಕುದ್ರೋಳಿ ಗೋಕರ್ಣ. ಅಲ್ಲಿ ಒಬ್ರು ನಿಂತಿದ್ದಾರೆ, ಇವರಿಂದ ಆಚೆ ಅವರು. ಸೊ ಅವರನ್ನ ಗುಂಡಿಗೆ ಹಾಕುವ ಪ್ಲಾನ್ ಮಾಡ್ತಿದ್ದಾರೆ ಇವರು. ಅವ್ರು ಗುಂಡಿಗೆ ಹಾಕುವ ಪ್ಲಾನ್ ಮಾಡ್ತಿದ್ದಾರೆ. ಅಲ್ಲಿ ಒಬ್ರು ನಿಂತ್ಕೊಂಡಿದ್ದಾರೆ ಪಾಪ, ಅವರಷ್ಟಾಗಿದ್ದಾರೆ ನೋಡಿ, ಅವರಷ್ಟಕ್ಕೆ ಆಟ ನೋಡ್ತಿದ್ದಾರೆ ಪಾಪ. ಇವರು ನೋಡಿ ಪ್ಲಾನ್ ನೋಡಿ. ಈ ಕಾರ್ಯಕ್ರಮದ ವಿಶೇಷವಾದ ಒಂದು ಊಟ ದಯವಿಟ್ಟು 8ರಿಂದ 12 ಭಾಗವಹಿಸುವ ದಯವಿಟ್ಟು ಇಲ್ಲಿಗೆ ಬರಬೇಕು. ಇಲ್ಲಿ ಒಂದು ಬರ್ತುಂಟು ಗ್ಯಾಂಗ್. ಅವರು ಹೊರಳಾಡ್ತಿದ್ದಾರೆ. ವಾಪಸ್ ಕರ್ಕೊಂಡು ಬಂದ್ರು. ಆಸೆ
ಕರ್ಕೊಂಡು ಲಗೆ ನೂಕೊಂದಿಲ್ಲೇವಾ ಭಾಷೆ ತಿರೋದಕ್ಲಿಲ್ಲ ಇವನು ಯಾರನ್ನು ದೂಡಿದಾನೆ ಗೊತ್ತಿಲ್ಲ, ಇವನನ್ನು ಮಾತ್ರ ಯಾರಾದ್ರೂ ದೂಡಿದಾರೆ ನೋಡಿ. ಫುಲ್ ಕೆಸ ಇಣುತ್ತದೆ ನೋಡಿ ಇಲ್ಲಿ. ಅದಕ್ಕೆ ಬೇರೆಯವರನ್ನು ದೂಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿದಕ್ಕೆ ನೋಡಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೇಗಿತ್ತಾ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇವನನ್ನು ಹಾಕ್ಬೇಕಿತ್ತು. ಸುಮ್ಮನೆ ಹೋದವ್ರ ಹತ್ರ ಬಂದವ್ರ ಹತ್ರ ಎಲ್ಲ ಬುಕ್ಕ ಬುಕ್ಕ ಅಂತ ಹೇಳುದು ಅಂತ, ಮತ್ತೆ ಬೇರೆಯವ್ರ ಬುಕ್ಕ ನೋಡುದು, ಅವ್ರು ನಮ್ಮ ಮುಖ ನೋಡ್ತಾರೆ. ಬಿಟ್ಟೆ 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 ಬೂರ್ಚಿ ಮಾರಯ ಬಿಟ್ಟೆ ಬಿಟ್ಟೆ.
ಅಜ್ಜನ ಮನೆಗೆ ಬಂದ್ವಿ, ಬಂದು ಊಟ ಆಯ್ತು, ಮೀನಿನ ಪದಾರ್ಥ, ಇನ್ನು ವಾಪಸ್ ಮನೆಗೆ ಮಾಣಿಗೆ. ಫೈನಲಿ ಮನೆಗೆ ರೀಚ್ ಆದ್ವಿ. ಸೊ ಈಗ ಇನ್ನೊಂದು ಕೆಸರುಗದ್ದೆಗೆ ಹೋಗ್ಲಿಕ್ಕೆ ಉಂಟು. ಇದು ಫುಲ್ಲು ಕೆಸರುಗದ್ದೆ ದಿನ. ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ, ಟೇಕ್ ಕೇರ್. ಸಚಿನ್ ಬರ್ತಾ ಇದ್ದಾನೆ. ಬಾಯ್.